ಇಲ್ಲದ ಪುನರ್ವಸತಿ ನಿರ್ಮಾಣದ ಕೆಲಸ ಮುಗಿದಲ್ಲಿ ಗೆಳೆಯರ ಬಲಗ ಬಕ್ಕ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರ ಸಹಯೋಗ ಪರಿಶ್ರಮ ಮಾಡಿ ಈ ಒಂದು ಕೆಲಸವನ್ನು ಪೂರ್ಣ ಮಾಡ್ತದೆ. ಈ ಕೆಲಸದ ಈ ಇಲ್ಲದ ಹಸ್ತಾಂತರ ಕೀ ಹಸ್ತಾಂತರ ನಮ್ಮ ಮಾನ್ಯ ಶಾಸಕರಾಗಿನ ಶ್ರೀ ವೇದವ್ಯಾಸ ಮತ್ತು ಮೇರೆ ನೀವು ಎಂಗಳ ಟೀಮ್ದ ಪರವಾದ ಸ್ವಾಗತ ಮಾಡ್ತಂತ. ಅಂತೆಯೇ ಮಹಾನಗರ ಪಾಲಿಕೆ ಸದಸ್ಯರಾಗಿನ ಸಂದೀಪ್ ಗರುಡಿ ಮೇರೆಲ್ಲ ಉಪಸ್ಥಿತಿಯಲ್ಲಿ ಇದೆಲ್ಲ ಆರೆ ನಮ್ಮ ಮಹಾನಗರ ಪಾಲಿಕೆದ ಚೇರ್ಮನ್ ಆದಲು ಹೆಲ್ತ್ ಚೇರ್ಮನ್ ಆದ ಅದೆಲ್ಲ ಎಂಕಲು ಈ ಸಮಯದ ಎಂಕಲು ಸಂದರ್ಭದ ಸ್ವಾಗತ ಮಾಡ್ತಾರೆ. ಅಂತೆ ಜಪ್ಪಿನ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿನ ವೀಣಾಮಂಗಲ ಒಳ್ಳೆಯರು ಬೇರೆಲ್ಲ ಈ ಸಮಯದ ಎಂಕಲು ಸ್ವಾಗತ ಮಾಡ್ತಾರೆ. ಅಂತೆಯೇ ನಮ್ಮ ಮಹಾಶಕ್ತಿ ಕೇಂದ್ರದ ಉಪಾಧ್ಯಕ್ಷರಾಗಿನ ಗಣೇಶ್ ಅಂಶಿ ಮೇರೆಲ್ಲ ನಮ್ಮೊಟ್ಟಿಗೆ ಇದ್ದಾರೆ. ಮೇರೆಲ್ಲ ಈ ಸಮಯದ ಸಂದರ್ಭದ ಸ್ವಾಗತ ಮಾಡ್ತಾರೆ. ಅಂತೆಯೇ ನಮ್ಮ ಮಹಾಶಕ್ತಿ ಕೇಂದ್ರದ OBC ವರ್ಷದ ಪ್ರಮುಖ ಪುಷ್ಪರಾಜ್ ಸಾರ್ವರ್ಯ ಮೇರೆಲ್ಲ ಈ ಸಮಯದ ಉಪಸ್ಥಿತಿಯಲ್ಲಿ ಮೇರೆಲ್ಲ ಸ್ವಾಗತ ಮಾಡ್ತಾರೆ. ಅಂತೆಯೇ ಮಹಾಶಕ್ತಿ ಕೇಂದ್ರದ ನಮ್ಮ ಪ್ರಧಾನ ಕಾರ್ಯದರ್ಶಿ ಅದು ಸುಜಾತ ಕೊಟ್ಟಾರಿಲ್ಲಿ ಮೇರೆಲ್ಲ ಈ ಸಮಯದ ಸ್ವಾಗತ ಮಾಡ್ತಾರೆ. ಅಂತೆಯೇ ಶಕ್ತಿ ಕೇಂದ್ರ ಪ್ರಮುಖ ರಾಮಪ್ರಸಾದ್ ಶೆಟ್ಟಿ ಸಂದೇಶ್ ಶೆಟ್ಟಿ ಫುಲ್ಲ ಉಪಸ್ಥಿತಿಯಲ್ಲಿ ಮುಖ್ಯಲ್ಲ ಈ ಸಂದರ್ಭದ ಸ್ವಾಗತ ಮಾಡ್ತದಲ್ಲ. ಅಂತೆಯೇ ಪ್ರಮುಖ ತಂಡದ ಸದಸ್ಯರಲ್ಲಿ ಅಕ್ಲಿಗೆ ಪೂರ ರಾಜೇಶ್ ಸಫಲ್ಯಲ್ಲಿ ಬರೀ ನಮ್ಮ ತಂಡದ ಗೌರವ ಅಧ್ಯಕ್ಷರಲ್ಲಿ ರಾಜೇಶ್ ಸಫಲ್ಯ ಮೇರೆಲ್ಲ ಈ ಸಮಯ ದುಮ್ಮದ ಕಾರ್ಯಕ್ರಮ ನಮ್ಮ ಶಾಸಕರು ನೇನೊಂಜಿ ಕೀ ಹಸ್ತಾಂತರ ಮತ್ತು ಉದ್ಘಾಟನೆ ಕೊಡ್ಕೊಂಡು ಕೇಳಿ ಗುಡ್ ಅದು ಈರು ನಡೀರ ಸಿಂಗಲ್ ಪರ್ಸನ್ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 54ನೇ ಜಪ್ಪಿನಮೊಗರು ವಾರ್ಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಗೆಳೆಯರ ಬಳಗದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಭಾಳ ಒಳ್ಳೆಯ ಭಾಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಈ ಪರಿಸರದಲ್ಲಿ ತಂದೊಳಿಗೆ ಪರಿಸರದಲ್ಲಿ ಅಶೋಕ್ ಕೊಟ್ಟಾರಿಯವರು ಭಾಳ ಕಷ್ಟದಲ್ಲಿ ತಮ್ಮ ಜೀವನವನ್ನು ನಿರ್ವಹಿಸಿರುವಂಥ ಸಂದರ್ಭದಲ್ಲಿ ಅದನ್ನು ಗಮನಿಸಿಕೊಂಡು ಗೆಳೆಯರ ಬಳಗದ ನಮ್ಮ ತಂಡದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ವಿಶೇಷವಾಗಿ ಮಹಾನಗರ ಪಾಲಿಕೆಯ ಸದಸ್ಯರು ಶ್ರೀಮತಿ ವೀಣಾಮಂಗಳ ಅವರ ಎಲ್ಲರ ಸಹಕಾರದೊಂದಿಗೆ ಅಶೋಕ್ ಕೊಟ್ಟಾರಿಯವರ ಮನೆ ನೂತನವಾಗಿ ನಿರ್ಮಾಣ ಮಾಡಿಕೊಟ್ಟು ಅವರಿಗೆ ತಮ್ಮ ಮುಂದಿನ ಜೀವನವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವರ ಈ ಒಂದು ಕೆಲಸ ಭಾಳ ಅದ್ಭುತವಾದ ಕೆಲಸ. ಗೆಳೆಯರ ಬಳಗದ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರು ಮಾಡಿದಂಥ ಕೆಲಸ ಭಾಳ ಜನಮೆಚ್ಚುವಂಥ ಪಡಿಸುವ ಕಾರ್ಯ. ಪ್ರತಿಯೊಂದು ಸಂಘ ಸಂಸ್ಥೆಯವರು ಇದೇ ರೀತಿಯಲ್ಲಿ ಸಮಾಜದೊಂದಿಗೆ ಕೈ ಜೋಡಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದೆಷ್ಟೋ ಜನರಿಗೆ ಒಂದು ಮನೆ ದೊರಕಿಸಿಕೊಟ್ಟಂಥ ವಿಚಾರಗಳಾಗ್ತದೆ. ಅದನ್ನು ಭಾಳ ಯಶಸ್ವಿಯಾಗಿ ಗೆಳೆಯರ ಬಳಗದ ತಂಡ ಮತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಈ ಪರಿಸರದಲ್ಲಿ ಮಾಡಿದ್ದಾರೆ. ತಾವೇ ಸ್ವತಃ ಗೆಳೆಯರ ಬಳಗದ ಪದಾಧಿಕಾರಿಗಳು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇದನ್ನು ಕಟ್ಟುವಲ್ಲಿ ತಾವೇ ಸ್ವತಃ ಕೆಲಸ ಕಾರ್ಯಗಳನ್ನು ಮಾಡಿ ಇದನ್ನು ಕಟ್ಟುವಂಥ ಕೆಲಸ ಕಾರ್ಯಗಳನ್ನು ನಿರ್ಮಿಸುವಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಭಾವನಾತ್ಮಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ಕೆಲಸ ಮುಂದಿನ ದಿನಗಳಲ್ಲಿ ಅಶೋಕ್ ಕೊಟ್ಟರಿಯವರಿಗೆ ಒಂದು ಅದ್ಭುತವಾದ ಜೀವನ ಮಾಡಲಿಕ್ಕೆ ಒಂದು ಅವಕಾಶಗಳು ಕಲ್ಪಿಸಿಕೊಟ್ಟಂತಾಗಿದೆ. ಹಾಗಾಗಿ ಅವರ ಈ ಒಂದು ಕಷ್ಟದ ಸಂದರ್ಭದಲ್ಲಿ ತಾವೆಲ್ಲರೂ ತಮ್ಮ ತಂಡದ ಪದಾಧಿಕಾರಿಗಳು ಮಾಡಿದಂಥ ಸಹಾಯವನ್ನು ಅವರು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ತಾ ಅವರ ಒಂದು ಜೀವನಕ್ಕೆ ತಾವೊಂದು ಒಳ್ಳೆಯ ಒಂದು ಮೈಲಿಗಲ್ಲನ್ನು ಹಾಕಿಕೊಟ್ಟಿದ್ದೀರಿ.
ಹಾಗಾಗಿ ಗೆಳೆಯರ ಬಳಗದ ಎಲ್ಲ ತಮ್ಮೆಲ್ಲ 10 ಹಲವು ಕಾರ್ಯಕ್ರಮಗಳಲ್ಲಿ ನಾನು ಶಾಸಕನಾಗಿ ಭಾಗವಹಿಸಿದ್ದೇನೆ. ತಮ್ಮ ಕಾರ್ಯಕ್ರಮ ತಮ್ಮ ಕಾರ್ಯ ತಾವು ಮಾಡಿದಂಥ ಈ ಕೊಡುಗೆಯನ್ನು ನಾನು ಶಾಸಕನಾಗಿ ದಿನನಿತ್ಯ ನಿಮ್ಮೊಂದಿಗೆ ಇದ್ದೇನೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕು. ಪರಿಸರದ ಜನರಿಗೆ ಇನ್ನಷ್ಟು ಸಹಕಾರವನ್ನು ಕೊಡುವ ಮುಖಾಂತರ ಒಂದು ಒಳ್ಳೆಯ ರೀತಿಯಲ್ಲಿ ತಮ್ಮ ಕೊಡುಗೆಗಳು ಮೂಡಿಬಂದಿದೆ, ಇನ್ನು ಮುಂದೆ ಮೂಡಿಬರಲಿ ಅಂತೇಳುವಂಥ ವಿಶೇಷವಾದ ಹಾರೈಕೆಯನ್ನು ಮಾಡ್ತಾ ಈ ಅಶೋಕಣ್ಣನವರಿಗೆ ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಅವರಿಗೆ ಸುಖ ಸಂಪತ್ತು, ಸುಖ ಸಮೃದ್ಧಿ, ಶಾಂತಿ, ಆರೋಗ್ಯ, ಆಯುಷ್ ಕೊಡಲಿ. ಅದರ ಮುಖಾಂತರ ಅವರ ಜೀವನ ಬಂಗಾರ ಆಗಲಿ ಅಂತೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಸಂದೀಪ್ ಗೋರಡಿಯವರು ಮತ್ತು ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶ್ರೀಮತಿ ವೀಣಾ ಮಂಗಳವರು, ಅದೇ ರೀತಿ ನಮ್ಮ ಪಕ್ಷದ ಸಂಘಟನೆಯ ಪ್ರಮುಖರು ಮತ್ತು ಪದಾಧಿಕಾರಿಗಳು, ಅದಲ್ಲದೆ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಶಾಸಕನಾಗಿ ನನ್ನ ನೆಲೆಯಲ್ಲಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಎಲ್ಲರ ಕೆಲಸ ಕಾರ್ಯಗಳನ್ನು ಮೆಚ್ಚುಗೆ ಕೊಡುತ್ತಾ ನಿಮ್ಮನ್ನು ನಾನು ನಿಮಗೆಲ್ಲರಿಗೂ ಕೇಳೋಣಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಕೊಡುಗೆಯನ್ನು ಅಭಿನಂದಿಸ್ತೇನೆ. ದೇವರು ಒಳ್ಳೆಯದು ಮಾಡಬೇಕು. ಇನ್ನಷ್ಟು ಕಾರ್ಯ ಇದೇ ರೀತಿಯಲ್ಲಿ ಆಗಬೇಕು. ಮುಂದಿನ ಒಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ವೀಣಾ ಮಂಗಲ ಅವರು. ಹೆಚ್ಚಿನ ಶಾಸಕರಾದ ವೆಂಕಟೇಶ್ ಕಾಮತ್ ಹಾಗೂ ನಮ್ಮ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಂದೀಪ್ ಗರಡಿಯವರಿಗೆ, ಹಾಗೆ ನಮ್ಮ ಗೆಳೆಯರ ಬಳಗದ ಎಲ್ಲ ತಂಡದವರಿಗೂ ನಮ್ಮ ನಮಸ್ಕಾರಗಳು. ಹಾಗೆ ಇವತ್ತು ಅತ್ಯುತ್ತಮ ರೀತಿ ಅಂದರೆ ಇದರಲ್ಲಿ ಹೆಚ್ಚು ಶ್ರಮದಾನವೇ ಗೆಳೆಯರ ಬಳಗದ ತಂಡದಿಂದ ಆಗಿದೆ. ಹಾಗೆ ನಮ್ಮ ಶಾಸಕರ ಮುತುವರ್ಜಿಯಿಂದ ಮಳೆ ಪರಿಹಾರದಲ್ಲಿ 47,000 ಅಶೋಕ್ ಕೊಟ್ಯಾದಿ ಅವರಿಗೆ ಸಿಕ್ಕಿದೆ. ಹಾಗೆ ಸ್ಥಳೀಯರಿಗೆ ಬಿ ಫಾತಿಮಾ ಅವರಿಗೂ 47,000 ರೂಪಾಯಿಯನ್ನು ಸಿಕ್ಕಿದೆ. ಜಯಂತಿಯವರಿಗೂ 97,000 ರೂಪಾಯಿ. ಅಶೋಕ್ ಅವರಿಗೆ ಮತ್ತು 5,200 ಅದು ತಾರದೊಳ್ಳ್ಯದಲ್ಲಿ. ಮತ್ತು ಅಹಮದ್ ಬಾಬಾ ಅವರಿಗೆ 5,200. ಹೀಗೆ ನಮಗೆ ಪರಿಸರದಲ್ಲಿ ಮಳೆಯಲ್ಲಿ ನಷ್ಟವಾದಂತಹ ಮನೆಗಳಿಗೆ ಪರಿಹಾರವನ್ನು ಒದಗಿಸುವಲ್ಲಿ ನಮಗೆ ಶಾಸಕರು ಸಹಾಯ ಮಾಡಿದ್ದಾರೆ. ಹಾಗೆ ಮತ್ತು ಈ ತಂದೊಳಿಗೆ ಭಾಗದಲ್ಲಿ ಅಂದರೆ ಇವತ್ತು ಮೊದಲ ಸತಿಗೆ ಬಂದಾಗ ಅದು ಹೇಳಬೇಕಾಗ್ತದೆ, 3 ಬದಿಯಲ್ಲಿ ಸಹ ಕಾಂಕ್ರೀಟ್ 4 ಬದಿಯಲ್ಲಿ ಸಹ ಕಾಂಕ್ರೀಟ್ ರಸ್ತೆಯನ್ನು ರಾತ್ರೋರಾತ್ರಿ ಬಂದು ಅವರ ಅನುದಾನ ಬಿಡುಗಡೆ ಮಾಡಿ ಮಳೆ ಪರಿಹಾರದಲ್ಲಿ ಬಿಡುಗಡೆ ಮಾಡಿ ಸಾಧಾರಣ ಒಂದು 77 ಲಕ್ಷ ರೂಪಾಯಿದ್ದು ಕಾಂಕ್ರೀಟೀಕರಣವನ್ನು ಮಾಡಿದ್ದಾರೆ. ಗುಡ್ಡೆ ಭಾಗದಲ್ಲಿ ನಡಿಲಿಕ್ಕೆ ಹೋಗುವ ಸ್ಥಳ ಕಾಲುದಾರಿ ಇತ್ತು, ಅದನ್ನೆಲ್ಲ ಅಗಲೀಕರಣ ಮಾಡಿ ಅತ್ಯುತ್ತಮವಾಗಿ ಜನರಿಗೆ ಉಪಯೋಗವಾಗುವಂತಹ ಒಂದು ದಾರಿಯನ್ನು ಒದಗಿಸಿಕೊಟ್ಟ ನಮ್ಮ ಶಾಸಕರಿಗೆ ನಾವೊಂದು ಗೌರವಾರ್ಪಣೆಯನ್ನು ಮಾಡಬೇಕಂತ ನಾವು ಇಚ್ಛಿಸ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದ ಕೊನೆಗೆ ಧನ್ಯವಾದ. ನಮ್ಮ ಈ ಒಂದು ಪುನರ್ವಸತಿ ಒಂದು ಮನೆಗೆ ನಮಗೆ ಸಹಕಾರವನ್ನಿತ್ತ ನಮ್ಮ ಜಪ್ಪಿನ ಮಗನ ಶಕ್ತಿ ಕೇಂದ್ರ ಪ್ರಮುಖ ಆದ ಸಂದೇಶ್ ಶೆಟ್ಟಿ ಅವರಿಗೆ, ಹಾಗೂ ರಾಮ್ ಪ್ರಸಾದ್ ಕೀರ್ತಿ ಶಕ್ತಿ ಕೇಂದ್ರದ ನಮ್ಮ ಬೂತ್ ಅಧ್ಯಕ್ಷರಿಗೆ, ಹಾಗೂ ನೆರೆಹೊರೆಯ ನಮ್ಮ ಯಾದವ ಪೂಜಾರಿ, ಪ್ರವೀಣ್ ಸಪಲ್ಯ ಮತ್ತು ಪ್ರಾಣೇಶ್ ಮತ್ತು ರಂಜನ್ ಫ್ಯಾಮಿಲಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಹಾಗೂ ಇನ್ನೊಂದು ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಂಥ ನಮ್ಮ ಜಾನ್ ಸುರೇಶ್ ತಂದುಲಿಗೆ ಇವರಿಗೂ ಕೂಡ, ಹಾಗೂ ಚಂದ್ರಾಸ್ ಕಟ್ಟಪುನಿ ಇವರಿಗೂ ಮತ್ತು ನಿಖಿಲ್ ಇವರಿಗೂ ಕೂಡ ನಾವು ನಮ್ಮ ತಂಡದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಹಾಗೂ ನಮ್ಮ ಈ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಕೆಲಸವನ್ನು ಮಾಡಿಕೊಟ್ಟಂಥ ನವೀನ್ ಗೆಳೆಯರ ಬಳಗದ ತಂಡದ ಸದಸ್ಯರು ಇವರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ಹಾಗೂ ಈ ಮರದ ಕೆಲಸವನ್ನು ಮಾಡಿಕೊಟ್ಟಂತಹ ನ್ಯೂ ಬಾಯ್ ಸ್ಪೋರ್ಟ್ಸ್ನ ದೇವ್ ಇವರಿಗೂ ಕೂಡ ನಾವು ನಮ್ಮ ತಂಡದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ಹಾಗೂ ಬಾಗಿಲಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ದಿಲೀಪ್ ಲೋಬೋ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಹಾಗೂ ನಮ್ಮ ಇದಕ್ಕೆ ಗಾರೆ ಕೆಲಸವನ್ನು ಮಾಡಿಕೊಟ್ಟಂತಹ ಪ್ರಕಾಶ್ ಮತ್ತು ಶರತ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಹಾಗೂ ನಮ್ಮ ಇನ್ನಿತರ ಕೆಲಸಗಳಲ್ಲಿ ಭಾಗಿಯಾದಂಥ ನಮ್ಮ ತಂಡದ ಸದಸ್ಯರಿಗೆ ತುಂಬ ಪರಿಶ್ರಮ ಪಟ್ಟು ಕೆಲಸ ಮಾಡಿದಂಥ ಎಲ್ಲ ಒಬ್ಬರ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ತುಂಬ ಕೆಲಸ ಮಾಡಿದ್ದಾರೆ. ಅವರ ಹೆಸರು ಅಂದರೆ ತುಂಬ ಜನ ಇದ್ದಾರೆ ಅದರಲ್ಲಿ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ.